ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಅಪಾರ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇದರ 27ನೇ ಘಟಿಕೋತ್ಸವ ಕೆಎಂಸಿ ಗ್ರೀನ್ಸ್ನಲ್ಲಿ ನಿನ್ನೆ ನಡೆದಿದೆ. ಈ ಕುರಿತಾದ ವರದಿ ಇಲ್ಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಅಪಾರ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇದರ 27ನೇ ಘಟಿಕೋತ್ಸವ ಕೆಎಂಸಿ ಗ್ರೀನ್ಸ್ನಲ್ಲಿ ನಿನ್ನೆ ನಡೆದಿದ್ದು, ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬೆಂಗಳೂರಿನ ಆಕ್ಸಿಲರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ನ ಚೇರ್ಮನ್ ಗೋಪಾಲಕೃಷ್ಣನ್ ಭಾಗವಹಿಸಿದರು. ನಂತರ ಮಾತನಾಡಿದ ಅವರು, ಮುಂಬರುವ ದಶಕದಲ್ಲಿ ಜಾಗತಿಕ ಆರ್ಥಿಕತೆಯಲ್ಲಿ ದೇಶವನ್ನ ಮುನ್ನಡೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದಕ್ಕೆ ಬೇಕಿರುವ ಎಲ್ಲ ಕೌಶಲ ಮತ್ತು ಸಾಮರ್ಥ್ಯ ಇಂದಿನ ವಿದ್ಯಾರ್ಥಿಗಳಲ್ಲಿದೆ. ಈ ಮೂಲಕ ಯುವ ಸಮುದಾಯ ನಮ್ಮ ಭಾರತವನ್ನ ನಿರ್ಮಿಸಬೇಕಾಗಿದೆ ಎಂದಿದ್ದಾರೆ. It's an honor and privilege for me to be with you on this important and happy occasion of many of you, and it's really a privilege to see this large number of students. It's an amazing function. It's the length and the breadth of the idea of Manipal Academy of Higher Education is truly amazing. So congratulations to all the graduates, parents and your teachers, because they also deserve congratulations. My congratulations to Manipal Academy of Higher Education for being conferred the prestigious status of an institution of eminence. ಇದು 4ನೇ ಕೈಗಾರಿಕಾ ಕ್ರಾಂತಿಯ ಯುಗವಾಗಿದ್ದು, ನಾವಿಂದು ಪ್ರತಿಯೊಂದಕ್ಕೂ ತಂತ್ರಜ್ಞಾನಗಳ ಮೊರೆ ಹೋಗ್ತಾ ಇದ್ದೇವೆ. ಭೌತಿಕ, ಡಿಜಿಟಲ್ ಮತ್ತು ಜೈವಿಕ ಕ್ಷೇತ್ರಗಳ ನಡುವೆ ತಂತ್ರಜ್ಞಾನದ ಫ್ಯೂಷನ್ ಕಂಡು ಬರ್ತಾ ಇದೆ. ಇಂಟರ್ನೆಟ್, ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು, ಡ್ರೋನ್, ನ್ಯಾನೋ ತಂತ್ರಜ್ಞಾನಗಳನ್ನು ಒಳಗೊಂಡ ತಾಂತ್ರಿಕ ಯುಗ ಎಂದು ವ್ಯಾಖ್ಯಾನಿಸಲಾಗ್ತಾ ಇದೆ ಎಂದಿದ್ದಾರೆ. ತಂತ್ರಜ್ಞಾನದ ಮೂಲಕ ಹೊಸ ಆವಿಷ್ಕಾರಗಳನ್ನು ಮಾಡಿದ ಮೈಕ್ರೋಸಾಫ್ಟ್, ಅಮೆಜಾನ್, ಆಪಲ್, ಆಲ್ಫಾಬೆಟ್, ಫೇಸ್ಬುಕ್ ಸಹಿತ ಎಲ್ಲ ಸ್ಮಾರ್ಟ್ ಆಪ್ಗಳು ಇಂದು ವಿಶ್ವದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿದೆ. ವೇಗದ ತಂತ್ರಜ್ಞಾನಕ್ಕೆ ಒಗ್ಗಿಕೊಳ್ಳಲು ಕೃತಕ ಬುದ್ಧಿಮತ್ತೆ ಅಗತ್ಯ. ಪದವೀಧರರು ತಂತ್ರಜ್ಞಾನ ಮತ್ತು ಉದ್ಯಮದ ಬದಲಾವಣೆಗಳನ್ನು ತಮ್ಮ ವೃತ್ತಿ ಜೀವನವನ್ನ ನಿರ್ಮಿಸುವ ಅವಕಾಶಗಳಾಗಿ ನೋಡಬೇಕೆಂದವರು ಸಲಹೆಯನ್ನ ನೀಡಿದ್ದಾರೆ. ವೃತ್ತಿಪರರು ಅಥವಾ ಉದ್ಯಮಿಯಾಗಬೇಕೆಂದು ನೀವು ಬಯಸಿದಲ್ಲಿ ಸಮರ್ಪಣೆ, ಶಿಸ್ತು, ಉತ್ಸಾಹ, ನಾಯಕತ್ವ, ಸಂವಹನ, ನೆಟ್ವರ್ಕಿಂಗ್ ಮತ್ತು ಪರಾನುಭೂತಿಯ ಮೂಲ ಗುಣಲಕ್ಷಣಗಳು ಅತಿ ಅಗತ್ಯ ಎಂದು ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಘಟಿಕೋತ್ಸವದಲ್ಲಿ 3 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನ ಪ್ರದಾನ ಮಾಡಲಾಯಿತು. ಮಂಗಳೂರಿನ ಮಣಿಪಾಲ್ ಡೆಂಟಲ್ ಸೈನ್ಸ್ ಕಾಲೇಜಿನ ಗೌರವ್ ರಾವತ್ ಮತ್ತು ರಾಧಿಕಾ, ಮಣಿಪಾಲ್ ಸ್ಕೂಲ್ ಆಫ್ ಲೈಫ್ ಸೈನ್ಸ್ನ ಸರಸ್ವತಿ ಸಂಜೀವ್ ಚಾವ್ಡಾ ಅವರು ಡಾಕ್ಟರ್ TMA ಪೈ ಚಿನ್ನದ ಪದಕವನ್ನ ಪಡೆದರು. 1389 ಪದವಿ ಪೂರ್ವ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವೀಧರರು, ಸೂಪರ್ ಸ್ಪೆಷಾಲಿಟಿ ಮತ್ತು ಸಂಶೋಧನಾ ವಿದ್ವಾಂಸರಿಗೆ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ಘಟಿಕೋತ್ಸವ ಇನ್ನು 2 ದಿನ ನಡೆಯಲಿದ್ದು, ಒಟ್ಟು 3 ದಿನಗಳಲ್ಲಿ 4177 ಪದವೀಧರರು ತಮ್ಮ ಪದವಿಗಳನ್ನು ವೈಯಕ್ತಿಕವಾಗಿ ಸ್ವೀಕರಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ ಕುಲಪತಿ ಡಾಕ್ಟರ್ H. ವಿನೋದ್ ಭಟ್ ಸ್ವಾಗತಿಸಿದ್ರು. ಮಾಹೆಯ ಬಗ್ಗೆ ಅವಲೋಕನವನ್ನ ಮಾಡಿದರು. ಸಹ ಕುಲಾಧಿಪತಿ ಡಾಕ್ಟರ್ H.S. ಬಲ್ಲಾಳ್ ಘಟಿಕೋತ್ಸವವನ್ನು ಘೋಷಿಸಿದ್ದಾರೆ. Candidates to the rank, privileges and responsibilities of the degrees severally set out and confer the said degrees on them. ಮಾಹೆಯ ಟ್ರಸ್ಟಿ ವಸಂತಿ ಆರ್ ಪೈ, MEMG ಚೇರ್ಮನ್ ಡಾಕ್ಟರ್ ರಂಜನ್ ಆರ್ ಪೈ, ರಿಜಿಸ್ಟ್ರಾರ್ ಡಾಕ್ಟರ್ ನಾರಾಯಣ್ ಸಭಾಹಿತ್, ಸಹ ಕುಲಪತಿಗಳಾದ ಡಾಕ್ಟರ್ ತಮ್ಮಯ್ಯ, ಡಾಕ್ಟರ್ ಪೂರ್ಣಿಮಾ ಬಾಳಿಗ, ಡಾಕ್ಟರ್ ವಿ ಸುರೇಂದ್ರ ಶೆಟ್ಟಿ, ಡಾಕ್ಟರ್ PLNG ರಾವ್, ವಿದ್ಯಾರ್ಥಿ ವ್ಯವಹಾರ ನಿರ್ದೇಶಕಿ ಡಾಕ್ಟರ್ ಗೀತಾಮಯ್ಯ, KMC ಡೀನ್ ಡಾಕ್ಟರ್ ಶರತ್ ರಾವ್, ಪ್ರಮುಖರಾದ ಡಾಕ್ಟರ್ ವಿನೋದ್ ಥೋಮಸ್, ಡಾಕ್ಟರ್ ಶ್ಯಾಮಲಾ ಹಂದೆ ಮೊದಲಾದವರು ಉಪಸ್ಥಿತರಿದ್ದರು. ಕಾಲೇಜ್ ತುಂಬಾ ಎನ್ಕರೇಜಿಂಗು ಅಂಡ್ ಹೆನ್ಸ್ ದ ರಿಸಲ್ಟ್ಸ್. ಸೊ 2 ಗೋಲ್ಡ್ ಮೆಡಲ್ ಬಂದಿದೆ, ಒಂದು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಗೆ ಮತ್ತು ಇನ್ನೊಂದು ಓವರ್ ಆಲ್ ಟಾಪರ್ಗೆ. ಅಷ್ಟೇ, ತುಂಬ ಖುಷಿ. ಆ್ಯಂಡ್ ಫಂಕ್ಷನ್ ಇಸ್ ವೆರಿ ವೆರಿ ಗ್ರ್ಯಾಂಡ್. ಫೀಲಿಂಗ್ ವೆರಿ ಪ್ರೌಡ್ ಆ್ಯಂಡ್ ಇಟ್ಸ್ ಅ ಚಾನ್ಸ್ ಫಾರ್ ಮೈ ಪೇರೆಂಟ್ಸ್ ಟು ಮೇಕ್ them feel proud. ಬ್ಯೂರೋ ರಿಪೋರ್ಟ್, ಸ್ಪಂದನಾ ನ್ಯೂಸ್, ಉಡುಪಿ.